ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ದಿನದ ಧ್ಯಾನವನ್ನು ಮಾಡೋಣ. ಪ್ರಥಮ ಶಿಷ್ಯರ ಆಯ್ಕೆ. ಯೇಸು ಸ್ವಾಮಿ ಗಲಿಲೆಯ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಸಿಮೋನನನ್ನು ಆತನ ಸಹೋದರ ಅಂದ್ರೆಯನನ್ನು ಕಂಡರು. ಬೆಸ್ತರಾದ ಇವರು ಸರೋವರದಲ್ಲಿ ಬಲೆ ಬೀಸುತ್ತಾ ಇದ್ದರು. ಯೇಸು ಅವರಿಗೆ, ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನೇ ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಕರೆದರು. ತಕ್ಷಣವೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತಿದ್ದಾಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನರನ್ನು ಯೇಸು ಕಂಡರು. ಅವರು ದೋಣಿಯಲ್ಲಿ ಕುಳಿತು ತಮ್ಮ ಬಲೆಗಳನ್ನು ಸರಿಪಡಿಸುತ್ತಿದ್ದರು. ಕೂಡಲೇ ಯೇಸು ಅವರನ್ನು ಕರೆದರು. ಅವರು ತಮ್ಮ ತಂದೆ ಜೆಬೆದಾಯನನ್ನು ಕೂಲಿಯಾಳುಗಳ ಸಂಗಡ ದೋಣಿಯಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ದೀಕ್ಷಾಸ್ನಾನ ಪಡೆದರು ಯೋಹಾನನಿಂದ. ಅವರು 40 ದಿವಸಗಳ ಕಾಲ ಉಪವಾಸ ಮಾಡಿದರು. ನಂತರ ಈಗ ಅವರು ತನ್ನ ಕೆಲಸ, ಯಾವ ಒಂದು ಉದ್ದೇಶದಿಂದ ಈ ಭೂಲೋಕಕ್ಕೆ ಮನುಷ್ಯರಾಗಿ ಬಂದಿದ್ದಾರೋ ಆ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡುತ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದರೆ, ತಮ್ಮ ಪ್ರಥಮ ಶಿಷ್ಯರನ್ನು ಕರೆಯುತ್ತಾರೆ. ಯಾರನ್ನು ಕರೀತಾರೆ? ಗಲಿಲೆಯ ಸರೋವರದ ತೀರದಲ್ಲಿ ಮೀನು ಹಿಡಿಯುತ್ತಿರುವಂಥ ಬೆಸ್ತರು, ಪೇತ್ರ ಮತ್ತು ಆತನ ಅಣ್ಣ ಅಂದ್ರೆಯ, ಮತ್ತೆ ಜೆಬೆದಾಯನ ಪುತ್ರರಾಗಿರುವಂತಹ ಯಾಕೋಬ ಮತ್ತು ಯೋಹಾನ, ಇವರನ್ನು ಅವರು ತನ್ನ ಶಿಷ್ಯರನ್ನಾಗಿ ಕರೆಯುತ್ತಾರೆ. ನಾವು ವಾರ್ತಾಪತ್ರಿಕೆಗಳಲ್ಲಿ ಅಥವಾ ಇನ್ನಿತರ ರೀತಿಯ ಮಾಧ್ಯಮದಲ್ಲಿ ದಿನನಿತ್ಯ ಕೆಲಸಕ್ಕೆ ಜನರು ಬೇಕಾಗಿದ್ದಾರೆ ಎಂಬ ಜಾಹೀರಾತುಗಳನ್ನು ಕಾಣುತ್ತೇವೆ. ಅನೇಕರು ಆ ಜಾಹೀರಾತುಗಳನ್ನು ನೋಡಿ ಕೆಲಸಕ್ಕೆ ಸೇರಲಿಕ್ಕೆ ಬಯಸ್ತಾರೆ. ಆ ಕೆಲಸವನ್ನು ನೀಡಬೇಕಿದ್ರೆ ಯಾರು ಜಾಹೀರಾತು ನೀಡಿದ್ದಾರೆ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಂದರ್ಶನವನ್ನು ಮಾಡ್ತಾರೆ. ಅಂದರೆ ಬಂದಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತರಾಗಿದ್ದಾರೋ, ಅವರಲ್ಲಿ ಬೇಕಾದಂತಹ ಅರ್ಹತೆ ಉಂಟಾ ಎಂಬುದನ್ನು ಅವರು ನೋಡ್ತಾರೆ. ಯಾರನ್ನು ಅವರು ಆಯ್ಕೆ ಮಾಡ್ತಾರೆ? ಬಂದವರಲ್ಲಿ ಯಾರು ಜಾಸ್ತಿ ನಿಪುಣತೆಯನ್ನು ಹೊಂದಿದ್ದಾರೆ, ಯಾರು ಜಾಸ್ತಿ ಅರ್ಹತೆಯನ್ನು ಹೊಂದಿದ್ದಾರೆ ಅಂಥವರನ್ನು ಅವರು ಆಯ್ಕೆ ಮಾಡ್ತಾರೆ. ಕಲಿಕೆ ಇರಬೇಕು, ಅನುಭವ ಇರಬೇಕು, ಚುರುಕತೆ ಇರಬೇಕು. ಇಂಥವರನ್ನು ಅವರು ಆಯ್ಕೆ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅನುಭವ ಇದ್ದವರು ಬಂದರೆ ಅವರನ್ನು ಮುಂಗಡವಾಗಿ ಅಥವಾ ಅವ್ರನ್ನ ಆಯ್ಕೆ ಮಾಡುವಾಗ ಆದ್ಯತೆ ನೀಡ್ತಾರೆ. ಯಾಕಂತ ಹೇಳಿದರೆ ಹೊಸಬರು ಬಂದರೆ ಅವರಿಗೆ ಕಲಿಸಬೇಕು ಕೆಲವು ಸಾರಿ ಅವರು ಕಲಿತಾದ ಮೇಲೆ ಬಿಟ್ಟು ಹೋಗ್ತಾರೆ. ಅದರ ಬದಲಾಗಿ ಎಲ್ಲಿಯಾದರೂ ಕಲಿತು ಅನುಭವ ಇದ್ದರೆ
ಅವರು ಉತ್ತಮ ಅಂತ ಹೇಳಿಕೊಂಡು ಅನುಭವ ಇದ್ದವರನ್ನು ಅವರು ಹೆಕ್ಕಿ ತೆಗೆಯುತ್ತಾರೆ. ತಲೆ ಬಿಸಿ ಇರುವುದಿಲ್ಲ ಅವರನ್ನು ಕಲಿಸುವುದು. ಅದು ಎಲ್ಲ ಕೂಡ ಎಲ್ಲ ಕಡೆಯಲ್ಲಿ ಕೂಡ ಹಾಗೆ ನಡೀತಾರೆ. ಏನಂತ ಹೇಳಿದರೆ, ಈ ಕಲಿಸುವಂಥದ್ದು ಒಂದು ಒಳ್ಳೆಯ ಕೆಲಸ, ಆದರೆ ಸುಲಭವಾಗಿ ಆಗುವುದಿದ್ದರೆ ಯಾಕಾಗಿ ಸುಮ್ಮನೆ ತಲೆ ಹೊಡೆಯಬೇಕು? ಎಲ್ಲಿಯಾದರೂ ಕಲಿತುಕೊಂಡು ಬಂದವರೇ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆಯ್ಕೆ ಮಾಡುವಾಗ ಎಂಥವರನ್ನು ಕರೆಯುತ್ತಾರೆ? ಬುದ್ಧಿಶಕ್ತಿಯುಳ್ಳ ಜಾನ್ ಮ್ಯಾನ್ ಉಳ್ಳಂತಹ ವ್ಯಕ್ತಿಗಳನ್ನಲ್ಲ. ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದದ್ದೇ ದೇವರ ಸಾಮ್ರಾಜ್ಯವನ್ನು ಸಾರಲಿಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮುಖಾಂತರ ದೇವರು ನೀಡಿದಂಥ ದೇವರ ವಾಕ್ಯ ಇತ್ತು. ಈ ಭೂಲೋಕಕ್ಕೆ ಬರುವಂತಹ ವಿಮೋಚಕರು ಅವರ ಬಗ್ಗೆ ಮುಂಗಡವಾಗಿ ತಿಳಿಸಲಾಗಿತ್ತು ಪ್ರವಾದಿಗಳ ಮುಖಾಂತರ ದೇವರ ವಾಕ್ಯದಲ್ಲಿ. ಅಂಥವರನ್ನು ಆಯ್ಕೆ ಮಾಡಿ ಶಿಷ್ಯರನ್ನಾಗಿ ಕರೆದಿದ್ದರೆ ಏನಾಗ್ತಿತ್ತು? ನಮ್ಮ ದೃಷ್ಟಿಯಿಂದ ನೋಡುದಿದ್ದರೆ ಕೆಲಸ ಸುಲಭ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಅವರಿಗೆ ದೇವರ ವಾಕ್ಯ ತಿಳಿದುಂಟು, ಅರ್ಥ ತಿಳಿದುಂಟು. ಆಗ ಯೇಸು ಸ್ವಾಮಿ ಏನು ಕಲಿಸ್ತಾರೆ ಅದು ಅವರಿಗೆ ತಕ್ಷಣಕ್ಕೆ ಅರ್ಥ ಆಗ್ತದೆ. ಯಾರಾದರೂ ಕೂಡ ಶಿಷ್ಯರನ್ನು ಆಯ್ಕೆ ಮಾಡುವುದಿದ್ದರೆ ಅಂಥವ್ರನ್ನ ಆಯ್ಕೆ ಮಾಡ್ತಿರ್ತಾರೆ. ಯಾರಿಗೆ ದೇವರ ವಾಕ್ಯ ತಿಳಿದುಂಟು, ಪ್ರವಾದಿಗಳು ಹೇಳಿಕೊಟ್ಟದ್ದು ತಿಳಿದುಂಟು, ಅಂಥವ್ರನ್ನ ಆಯ್ಕೆ ಮಾಡಿರ್ತಾರೆ. ಯೇಸು ಸ್ವಾಮಿ ಯಾರನ್ನು ಆಯ್ಕೆ ಮಾಡ್ತಾರೆ? ಬೆಸ್ತರನ್ನು ಆಯ್ಕೆ ಮಾಡ್ತಾರೆ. ಬೆಸ್ತರು ಶಾಲೆಗೆ ಹೋಗಬೇಕಾಗಿಲ್ಲ, ಕಲಿಬೇಕಾಗಿಲ್ಲ. ಅವರಿಗೆ ಏನು ತಿಳಿದಿದ್ದರೆ ಸಾಕು, ಮೀನು ಹಿಡಿಯುವ ಒಂದು ವೃತ್ತಿ ತಿಳಿದಿದ್ದರೆ ಸಾಕು, ಕೌಶಲ್ಯತೆ ಅವರಿಗಿದ್ದರೆ ಸಾಕು. ಮೀನು ಹಿಡಿಲಿಕ್ಕೆ ಯಾಕೆ ಓದಬೇಕು, ಯಾಕೆ ಬರೀಬೇಕು? ಅದು ಅಗತ್ಯ ಇಲ್ಲ. ಅದಕ್ಕಾಗಿ ಬೆಸ್ತರು ಅವರು ಮೀನು ಹಿಡಿಯುವಂಥ ಕೌಶಲ್ಯವನ್ನು ತಿಳಿದವರಾಗಿದ್ದಾರೆ. ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಎಷ್ಟು ಬರ್ತಿತ್ತು ಎಂಬ ಪ್ರಶ್ನೆ ನಾವು ಪ್ರೇಷಿತರ ಕಾರ್ಯಕಲಾಪಗಳು ಪುಸ್ತಕದಲ್ಲಿ ಓದಿದರೆ ನಮಗೆ ತಿಳಿಯುತ್ತದೆ. ಪೇತ್ರ ಮತ್ತು ಯೋಹಾನ ಅಕ್ಷರಸ್ಥರ ಅಲ್ಲ ಅವರು ಅಂತ ಹೇಳ್ತಾರೆ. ಹಾಗಾಗಿ ಯೇಸು ಸ್ವಾಮಿ ಇವರನ್ನು ಯಾಕೆ ಆಯ್ಕೆ ಮಾಡ್ತಾರೆ? ಯಾಕಂತ ಹೇಳಿದ್ರೆ, ಕೆಲವು ಸಾರಿ ಏನಾಗ್ತದಂತ ಹೇಳಿದ್ರೆ, ಈ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ಅಹಂಕಾರಕ್ಕೆ ಬಲಿಯಾಗ್ತಾರೆ. ನೋಡಿ, ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ಅಲ್ಲಿ ಫರಿಸಾಯರಿದ್ದರು, ಅಲ್ಲಿ ಶಾಸ್ತ್ರಿಗಳು, ಈ ಧರ್ಮಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿದಂಥ ಜನರಿದ್ದರು. ಅವರೇನು ಮಾಡಿದರು? ಅವರಿಗೆಲ್ಲ ಕೂಡ ತಿಳಿದಿತ್ತು ಏನು ಯೇಸು ಸ್ವಾಮಿ ಹೇಳುತ್ತಿದ್ದರು, ಅದೆಲ್ಲ ಕೂಡ ಅವರಿಗೆ ತಿಳಿದಿತ್ತು, ಎಲ್ಲ ಕೂಡ ಬರೆದಿಡಲಾಗಿತ್ತು. ಅವರದನ್ನು ಕಲಿತಿದ್ದರು. ಆದರೆ ಏನಾಯಿತು? ಅವರಲ್ಲಿ ಜನರು, ಅಂದರೆ ಈ ಫರಿಸಾಯರು ಇರ್ಬೋದು ಅಥವಾ ಧರ್ಮಶಾಸ್ತ್ರಿಗಳು ಇರ್ಬೋದು, ಅವರು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನಿತ್ತಂತ ಹೇಳಿದ್ರೆ ಒಂದು ಅಹಂಕಾರ ಇತ್ತು. ಏನಂತ ಹೇಳಿದ್ರೆ, ನಾವು ಕಲಿತವರು, ಇವರಿಂದ ನಮಗೆ ಏನಾಗಬೇಕು, ಇವರಿಂದ ನಾವು ಯಾಕೆ ಕಲಿಬೇಕು, ಇದೆಲ್ಲವೂ ಕೂಡ ನಾವು ಧರ್ಮಶಾಸ್ತ್ರದಲ್ಲಿ ಕಲಿತಿದ್ದೇವೆ, ನಾವು ಯಾಕೆ ಇವರ ಹಿಂದೆ ಹೋಗಬೇಕು ಎಂಬ ಒಂದು ಅಹಂಕಾರ ಅವರಲ್ಲಿತ್ತು. ಮೂಡನ ದೇಶದಿಂದ ಜ್ಞಾನಿಗಳು ಬೆತ್ಲೆಹೇಮಿಗೆ ಬಂದರು, ಜೆರುಸಲೇಮಿಗೆ ಬಂದರು. ಅಲ್ಲಿಂದ ಬೆತ್ಲೆಹೇಮಿಗೆ ಹೋಗಿ ಯೇಸು ಸ್ವಾಮಿಯನ್ನು ನಮಸ್ಕರಿಸಿದರು. ಹೇಗೆ ತಿಳಿಯಿತು ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದಾರಂತ? ಅವರಿಗೆ ತಿಳಿದಿರಲಿಲ್ಲ. ಅವರು ಜೆರುಸಲೇಮ್ ತನಕ ಬಂದರು. ಯಾರು ಹೇಳಿದರು ಬೆತ್ಲೆಹೇಮಿನಲ್ಲಿ ಅವರು ಹುಟ್ಟಿದ್ದಾರಂತ ಹೇಳಿಕೊಂಡು? ಈ ಪಾಂಡಿತ್ಯ ಹೊಂದಿದಂತಹ ಧರ್ಮಶಾಸ್ತ್ರಿಗಳು ಹೇಳಿದರು, ದೇವರು ಪ್ರವಾದಿಗಳ ಮುಖಾಂತರ ಬರುವಂತಹ ಅಥವಾ ಬರಲಿಕ್ಕಿರುವ ಈ ವಿಮೋಚಕರು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿಕೊಂಡು. ದೂರದಿಂದ ಬಂದಂತಹ ಆ ಜ್ಞಾನಿಗಳು ಅಲ್ಲಿಗೆ ಹೋಗಿ ಯೇಸು ಸ್ವಾಮಿಯನ್ನು ನಮಸ್ಕರಿಸಿದರು. ಇಲ್ಲೇ ಇದ್ದಂಥ, ಸ್ವತಃ ಅಲ್ಲಿ ಹತ್ತಿರದಲ್ಲಿದ್ದಂಥ ಧರ್ಮಶಾಸ್ತ್ರಿಗಳು ಇತರರಿಗೆ ದಾರಿ ತೋರಿಸಿದರು, ಆದರೆ ಅವರು ಹೋಗಲಿಲ್ಲ. ಬೆತ್ಲೆಹೇಮ್ ಆ ಚಿಕ್ಕ ಊರಿಗೆ ಅಲ್ಲಿ ಹೋಗುದೆ. ಅಲ್ಲಿ ಹೋದರೆ ಯಾರು ಇರ್ತಾರೆ? ಕುರಿಗಳನ್ನು ಮೇಯಿಸುವಂಥ ಕುರಿಗಾಯಿಗಳು ಇರ್ತಾರೆ. ಅಲ್ಲಿ ಹೋಗುದೆ ನಾವು. ಅದಕ್ಕಾಗಿ ಅವರು ಹೋಗಲಿಲ್ಲ. ನೋಡಿ,
ಹೇಗೆ ಅವರ ಕಲಿಕೆ ಅವರನ್ನು ಕುರುಡರನ್ನಾಗಿ ಮಾಡ್ತದೆ, ಮಂಕು ಬುದ್ಧಿಯಾಗಿ ಅವರು ಪರಿವರ್ತನೆಗೊಳ್ಳುತ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಜಾಸ್ತಿ ಕಲಿಕೆ ಹೊಂದಿದಂಥ ಜನರನ್ನು ಆಯ್ಕೆ ಮಾಡಲಿಲ್ಲ. ಅವರು ಆಯ್ಕೆ ಮಾಡಿದ್ದು ಯಾರಂತ ಹೇಳಿದರೆ ಸರಳ ವ್ಯಕ್ತಿಗಳನ್ನು, ಬೆಸ್ತರನ್ನು, ಮೀನು ಹಿಡಿಯುವಂಥ ಮನುಷ್ಯರನ್ನು. ಮತ್ತೆ ಮುಂದಿನ 3 ವರ್ಷಗಳಲ್ಲಿ ಅವರು ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದರು. ಅಷ್ಟೊಂದು ಜಾಸ್ತಿಯಾಗಿ ಪರಿವರ್ತನೆ ಹೊಂದಿದ್ದು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯೇಸು ಸ್ವಾಮಿ ಕೇಳ್ತಾರೆ, ಜನರು ಏನು ಹೇಳ್ತಾರೆ ನನ್ನ ಬಗ್ಗೆ ಅಂತ ಕೇಳಿದಾಗ ಒಂದೊಂದು ಉತ್ತರ ಕೊಡ್ತಾರೆ ಒಬ್ಬೊಬ್ಬರು. ಕೊನೆಗೆ ಪೇತ್ರ ಒಬ್ಬನು ಹೇಳ್ತಾರೆ. ಎಷ್ಟು ಆತನಿಗೆ ತಿಳಿದಿತ್ತು ಅಂತ ನಮಗೆ ಒಂದು ಸಂದೇಹ. ಯಾಕೆಂತ ಹೇಳಿದರೆ ಯೇಸು ಸ್ವಾಮಿ ಹೇಳ್ತಾರೆ, ಈಗ ನೀನು ಹೇಳಿದಂಥ ಅಥವಾ ಕೊಟ್ಟಂಥ ಉತ್ತರ ಉಂಟು, ಅದು ನಿನ್ನ ಸ್ವಭಾವದಿಂದ ಮನುಷ್ಯತ್ವದಿಂದ ಬಂದದಲ್ಲ, ಅದು ದೇವರು ನಿನ್ನನ್ನು ಹಾಗೆ ಆಡುವ ಹಾಗೆ ಮಾಡಿದ್ದಾರೆ, ಹೇಳುವ ಹಾಗೆ ಮಾಡಿದ್ದಾರೆ. ಆ ಸ್ವಭಾವದ ಜನರನ್ನು ಯೇಸು ಸ್ವಾಮಿ ಹೆಕ್ಕಿ ತೆಗೆಯುತ್ತಾರೆ ತನ್ನ ಶಿಷ್ಯರನ್ನಾಗಿ. ನಾವು ಮುಂದಕ್ಕೆ ನೋಡಿದರೆ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ವಭಾವದವರು. ಇತ್ತೀಚೆಗೆ ನಾನೊಂದು ವಿಡಿಯೋ ಕ್ಲಿಪ್ಪನ್ನು ನೋಡಿದೆ. ದ ಚೋಸನ್ ಎಂಬ ಒಂದು ಸೀರಿಯಲ್ ಯೇಸು ಸ್ವಾಮಿಯ ಬಗ್ಗೆ. ಅದರಲ್ಲಿ ಯಾಕೋಬ, ಈ ಜೆಬೆದಾಯನ ಪುತ್ರ ಯಾಕೋಬ ಅಲ್ಲ, ಇನ್ನೊಬ್ಬನು, ಆತನನ್ನು ಚಿಕ್ಕ ಯಾಕೋಬ ಅಂತ ಕರೀತಿದ್ದರು. ಆತನು ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಸ್ವಾಮಿ ನೀವು ನನ್ನನ್ನು ಸುವಾರ್ತೆ ಸಾರಲಿಕ್ಕೆ ಕಳಿಸ್ತೀರಿ, ನೋಡಿ ನನಗೆ ಸರಿಯಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ, ಮತ್ತು ನಾನು ನಡೆಯುವುದರಲ್ಲಿ ಅಷ್ಟು ಶಕ್ತಿಶಾಲಿ ಅಲ್ಲ, ನಾನೇ ಒಬ್ಬ ರೋಗಿಯಾಗಿದ್ದೇನೆ ಅಂತ ಹೇಳಿಕೊಂಡು, ನನ್ನನ್ನು ನೀವು ಗುಣಪಡಿಸುವುದಿಲ್ವೇ ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಯಾಕೋಬ ನೀನು ಚಿಂತೆ ಮಾಡಬೇಡ, ನೀನು ಗುಣ ಹೊಂದಿತ್ತೀಯ, ಈಗ ಅಲ್ಲ, ಸಮಯ ಬರುವಾಗ ನೀನು ಗುಣ ಹೊಂದುತ್ತಿ. ಮಾತನಾಡಲಿಕ್ಕೆ ಬರದಿದ್ದರೆ ಚಿಂತೆ ಇಲ್ಲ, ಸ್ವಲ್ಪ ನಿಧಾನವಾಗಿ ಮಾತನಾಡು, ಆಗ ಕೇಳುವವರಿಗೆ ಅರ್ಥ ಆಗ್ತದೆ. ಆಮೇಲೆ ಹೇಳ್ತಾರೆ, ನಿನ್ನ ಈ ದುರ್ಬಲತೆ ಉಂಟಲ್ಲ, ಈ ದುರ್ಬಲತೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ತೊಂದರೆ ಇಲ್ಲ, ಆದರೆ ಈ ಅವಸರದಲ್ಲಿ ಕೆಲಸ ಮಾಡುವಂಥ ಪೇತ್ರ ಇದ್ದಾನಲ್ಲ, ಅವನಿಗಿಂತಲೂ ನೀನು ವಾಸಿ ಅಂತ ಹೇಳಿಕೊಂಡು. ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಇತ್ತು. ಅಂಥವರನ್ನು ಒಟ್ಟಿಗೆ ಇಟ್ಟು ತರಬೇತಿ ನೀಡುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಾವು ನಮ್ಮ ಕುಟುಂಬದಲ್ಲಿ ನೋಡ್ತೇವೆ, ನಾವು ಇರುವುದೇ ಕೆಲವು ಮಂದಿ, ಆದರೆ ಎಷ್ಟು ವಿಭಿನ್ನ ವಿಚಾರಗಳು. ಒಬ್ಬರು ಹೇಳಿದ್ದು ಎಲ್ಲರೂ ಕೇಳ್ತಾರೆ. ಒಂದು ಕಾಲ ಇತ್ತು, ಕುಟುಂಬದ ಹಿರಿಯರು ಹೇಳಿದ್ದು ಉಳಿದವರು ಅವರೆಲ್ಲ ಕೂಡ ತಲೆಬಾಗಿ ಸ್ವೀಕರಿಸ್ತಿದ್ದರು. ಆದರೆ ಇಂದು ಹಾಗಲ್ಲ. ಇಂದು ಪರಿಸ್ಥಿತಿ ಎಲ್ಲಿಗೆ ಬಂದು ಬಿಟ್ಟಿದೆ ಅಂತ ಹೇಳಿದರೆ, ಕುಟುಂಬದಲ್ಲಿನ ಚಿಕ್ಕವರು ಹೇಳುವ ಹಾಗೆ ಹಿರಿಯರು ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ, ಅಂದಿನ ಕಾಲದಲ್ಲಿ ಕುಟುಂಬದಲ್ಲಿ ಅನೇಕ ಮಂದಿ ಇದ್ದರು, ಅಲ್ಲಿ ಹೊಂದಾಣಿಕೆ ಬೇಕಾಗಿತ್ತು ಜೀವಿಸಬೇಕಿದ್ರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಸಂಪತ್ತು ಜಾಸ್ತಿ ಆಗಿದೆ, ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ. ಆ ಕಡಿಮೆ ಇದ್ದಂಥ ವ್ಯಕ್ತಿಗಳು ಇರುವಂಥ ಕುಟುಂಬದಲ್ಲಿ ಯಾರಾದರೊಬ್ಬರು ಏನಾದರೂ ಮಾಡಿದರೆ, ತಪ್ಪಿ ಹೋದರೆ ಎಂಬ ಭಯ ದಿನನಿತ್ಯ ಕಾಡ್ತದೆ ಹಿರಿಯರಿಗೆ. ಅದಕ್ಕಾಗಿ ಏನು ಕೇಳಿದರೂ ಕೂಡ ಕೊಟ್ಟು ಬಿಡ್ತಾರೆ. ಯಾರನ್ನು ನಡೆಸಿಕೊಳ್ತಾರೆ? ಹಿರಿಯರು ಚಿಕ್ಕವರನ್ನಲ್ಲ, ಚಿಕ್ಕವರು ಹಿರಿಯರನ್ನು ಬಳಸ್ತಾರೆ ಇವತ್ತು. ಹೀಗೆ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಪಂಗಡದಲ್ಲಿ 12 ಮಂದಿ ಶಿಷ್ಯರು ಸುಲಭದ ಕೆಲಸ ಅಲ್ಲ. ಅವರನ್ನು ತರಬೇತಿ ಮಾಡುವುದು, ಒಟ್ಟಿಗೆ ಇಡುವುದು, ಬೇರೆ ಬೇರೆ ಸ್ವಭಾವದವರು, ಕೆಲವರು ಅವಸರದವರು, ಕೆಲವರು ನಿಧಾನವಾಗಿ ತಿಳ್ಕೊಳ್ಳುವವರು, ಇನ್ನು ಕೆಲವರು ದೇಶಾಭಿಮಾನಿಗಳು, ಮತ್ತು ಕೆಲವರು ಸುಂಕ ವಸೂಲಿ ಮಾಡುವಂಥ ಜನರು. ಒಬ್ಬನು ಮನಸ್ಸಿನಲ್ಲಿ ಎಲ್ಲವನ್ನು ಇಟ್ಟುಕೊಂಡು ಬೇರೆ ಯಾರ ಹತ್ರ ಕೂಡ ಹಂಚಿಕೊಳ್ಳದಂಥ ಯೂದ. ಬೇರೆ ಬೇರೆ ಸ್ವಭಾವದವರು. ಯೇಸು ಸ್ವಾಮಿ ಇಂಥವ್ರನ್ನ ಆಯ್ಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಅವರಿಗೆ ಇಂಥವರೇ ಬೇಕು. ಅದಕ್ಕಾಗಿ ಆ ಧರ್ಮಶಾಸ್ತ್ರಿಗಳು ಕೇಳ್ತಾರೆ, ನೀವು ಯಾಕೆ ಈ ಪಾಪಿಗಳ ಜೊತೆಯಲ್ಲಿ ಬೆರೀತೀರಿ? ಅವರಿಗೆ ಇದೊಂದು ಒಗಟಾಗಿ ಬಿಟ್ಟಿತ್ತು. ದೇವರ ಕುಮಾರ ಅಂತ ಹೇಳ್ತಾರೆ, ಬೆರೆಯುತ್ತಾರೆ ಪಾಪಿಗಳ ಜೊತೆಗೆ.
ಸುಂಕದವರು, ವ್ಯಭಿಚಾರ ಮಾಡುವಂಥ ಮಹಿಳೆಯರಿದ್ದಾರೆ, ಹಿಂಬಲಿಸುವವರು, ಇವರೆಲ್ಲರ ಜೊತೆಯಲ್ಲಿ ಹೋಗ್ತಾರೆ. ಅವರು ಏನಿದು ವಿಚಾರ ಅಂತ ಹೇಳಿಕೊಂಡು ಕೇಳಿಯೇ ಬಿಡ್ತಾರೆ. ಆಗ ಯೇಸು ಸ್ವಾಮಿ ಕೂಡ ಉತ್ತರ ಕೊಡ್ತಾರೆ. ಏನಂತ ಹೇಳಿದ್ರೆ, ದೇವರ ಕುಮಾರ ಈ ಭೂಲೋಕಕ್ಕೆ ಬಂದದೇ ಇದಕ್ಕೋಸ್ಕರ, ಇಂತಹ ಜನರನ್ನು ವಿಮೋಚನೆ ಮಾಡಲಿಕ್ಕೆ. ಇಲ್ಲದಿದ್ದರೆ ಅವರನ್ನು ಯಾರು ಕೇಳ್ತಾರೆ? ಯಾರು ಕೇಳುವುದಿಲ್ಲ. ಅವರಿಗೆ ವಿಮೋಚನೆ ಎಂಬುದು ಸಿಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಯಾರು ಸತ್ಪುರುಷರೆನಿಸಿಕೊಂಡಿದ್ದರೋ ಅವರೆಲ್ಲರೂ ಕೂಡ ಇವರನ್ನು ಬದಿಗೇನೆ ಅಟ್ಟುತ್ತಿದ್ದರು. ಅವರು ಈ ನಡುವಿಗೆ ಬರಲಿಕ್ಕೆ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಯಾಕಂತ ಹೇಳಿದ್ರೆ, ಆ ಒಂದು ಪಾಪಿಗಳೆಂಬ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಅಷ್ಟೊಂದು ಹಾಕಿ ಬಿಟ್ಟಿದ್ದರು. ಯಾರು ಕೂಡ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ, ದೇವಾಲಯಕ್ಕೆ ಕೂಡ ಬರಲಿಕ್ಕೆ ಅವರು ಎಷ್ಟು ಅಂಜುತ್ತಿದ್ದರು, ಹಿಂದೆ ಸರಿಯುತ್ತಿದ್ದರು ಎಂಬುದನ್ನು ನಾವು ನೋಡ್ತೇವೆ. ಒಬ್ಬ ಫರಿಸಾಯನು ಬಂದನು ದೇವಾಲಯದಲ್ಲಿ, ಅಲ್ಲಿ ಮುಂದಕ್ಕೆ ಹೋಗಿ ಹೆದೆ ತಟ್ಟಿ ಹೇಳಿದನು, ನಾನು ಎಲ್ಲರಿಗಿಂತ ಜಾಸ್ತಿ ದಾನ ಮಾಡುತ್ತೇನೆ, ಉಪವಾಸ ಮಾಡ್ತೇನೆ, ಇತರರಾಗಿ ಅಲ್ಲ ಅಂತ ಹೇಳಿಕೊಂಡು. ಅಷ್ಟೊಂದು ರೀತಿಯ ಅಹಂಕಾರ ಆತನಲ್ಲಿದ್ದಿತ್ತು. ಅದೇ ಸಮಯಕ್ಕೆ ಇನ್ನೊಬ್ಬನು ಬರ್ತಾನೆ. ಆತನು ಸುಂಕ ವಸೂಲು ಮಾಡುವಂತಹ ಪಾಪಿಷ್ಟ. ದೇವಾಲಯದ ಒಳಗೆ ಬರಲಿಕ್ಕೆ ಆತನಿಗೆ ಒಂದು ರೀತಿಯ ಕೀಳರಿಮೆ. ಆತನು ಪ್ರವೇಶ ದ್ವಾರದಲ್ಲಿ ನಿಂತುಕೊಳ್ತಾನೆ, ತಲೆ ಕೆಳಗೆ ಹಾಕ್ತಾನೆ. ಯಾಕಂತ ಹೇಳಿದ್ರೆ, ಆತನ ಮನಸ್ಸಿನಲ್ಲಿ ಇಷ್ಟೊಂದು ಹಾಕಿಡಲಾಗಿತ್ತು ಪಾಪಿ ಅಂತ. ಆತನ ತಲೆಯನ್ನು ಕೂಡ ಮೇಲಕ್ಕೆ ಎತ್ತುವುದಿಲ್ಲ. ಮತ್ತೆ ಆತನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಾನೊಬ್ಬ ಪಾಪಿ, ನನ್ನನ್ನು ಕ್ಷಮಿಸಿ ದೇವರಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ, ಅಲ್ಲಿಂದ ಅಲ್ಲಿ ನಡೆದುಕೊಂಡು ಹೋಗ್ತಾನೆ. ಅದಕ್ಕಾಗಿ ಅಂತಹ ಜನರು ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹತ್ತಿರಕ್ಕೆ ಕರೀತಾರೆ. ಅಂಥವರನ್ನು ಅವರು ತನ್ನ ಶಿಷ್ಯರನ್ನಾಗಿ ಮಾಡ್ತಾರೆ. ಈ ಪ್ರಪಂಚದ ಮೌಲ್ಯಗಳು, ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ಮೌಲ್ಯಗಳೇ ಬೇರೆ. ಈ ಪ್ರಪಂಚದ ಮೌಲ್ಯಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಾವು ಸ್ವಾರ್ಥಿಗಳಾಗಬೇಕು, ಯಾವ ರೀತಿಯಲ್ಲಿ ನಾವು ಇತರರನ್ನು ದೋಚಬೇಕು, ಯಾವ ರೀತಿ ಇತರ ನಾವು ಶೋಷಣೆ ಮಾಡಬೇಕು, ಆಗ ಮಾತ್ರ ನಾವು ಸಂಪದ್ಭರಿತರಾಗಿ ಜೀವಿಸಬಹುದು. ಯೇಸು ಸ್ವಾಮಿ ಕಲಿಸಿಕೊಟ್ಟಂಥ ಮೌಲ್ಯಗಳೇ ಬೇರೆ. ಯಾರು ಹಸಿದವರಿದ್ದಾರೆ, ದಣಿದವರಿದ್ದಾರೆ, ಶೋಷಣೆಗೆ ಒಳಗಾದವರಿದ್ದಾರೆ, ಅಂಥವರ ಪಕ್ಷವನ್ನು ನಾವು ಸೇರಲು ಮತ್ತು ಅವರನ್ನು ಶೋಷಣೆಯಿಂದ ಹೊರಗೆ ತರಲು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆ ಒಂದು ಉನ್ನತ ದೇವರ ಕೆಲಸ ಕಳೆದ 2000 ವರ್ಷಗಳಿಂದ ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾ ಉಂಟು. ದೇವರಿಗೆ ಕೃತಜ್ಞತೆಗಳು. ಇನ್ನೂ ಕೂಡ ಮುಂದಕ್ಕೆ ಹೋಗಲಿ. ಈ ರೀತಿಯಲ್ಲಿ ಇನ್ನೂ ಕೂಡ ಅನೇಕ ಜನರು ಇಂತಹ ಒಂದು ವಿಮೋಚನೆಗಾಗಿ ಕಾಯ್ತಾ ಇದ್ದಾರೆ. ಅದು ಅವರಿಗೆ ಸೇರಲಿ, ಅವರು ಕೂಡ ವಿಮೋಚನೆ ಪಡೆಯಲಿ ಅಂತ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುವ. ಯೇಸು ಸ್ವಾಮಿ ನಮಗೆ ಮುಂಗಡವಾಗಿ ಹೇಳಿ ಹೋಗಿದ್ದಾರೆ, ಬೆಳೆಯನ್ನು ಹೇರಳವಾಗಿ ಉಂಟು, ಆದರೆ ನಮಗೆ ಯಾರು ಬೇಕಂತ ಹೇಳಿದ್ರೆ ಕೂಲಿ ಆಳುಗಳು ಬೇಕು, ಕೆಲಸ ಮಾಡುವವರು. ಅಂಥವರಿಗಾಗಿ ನಾವು ಪ್ರಾರ್ಥಿಸುವ. ಯಾರೆಲ್ಲ ಯೇಸು ಸ್ವಾಮಿಯ ಸಂದೇಶವನ್ನು ಪಡೆದಿದ್ದಾರೆ, ಒಂದೇ ನೇರವಾಗಿ ಹೋಗಿ ಈ ಶೋಷಣೆಗೆ ಒಳಗಾದವರನ್ನು ಬಿಡಿಸುವಂಥ ಕೆಲಸವನ್ನು ಮಾಡುವುದಕ್ಕಾಗಿ, ಅಥವಾ ತಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡುವುದರಲ್ಲಿ ಅಥವಾ ಪ್ರಾರ್ಥನೆ ಮಾಡುವುದಲ್ಲಿ ಈ ಕೆಲಸ ಇನ್ನೂ ಕೂಡ ಹೆಚ್ಚು ಜನರಿಗೆ ತಲುಪಲಿ ಅಂತ ನಾವು ಪ್ರಾರ್ಥಿಸುವ, ಆಶಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಭೂಲೋಕಕ್ಕೆ ಬಂದಾಗ ಬೆಸ್ತರನ್ನು, ಸುಂಕ ವಸೂಲಿ ಮಾಡುವವರನ್ನು, ಹೆಚ್ಚು ಶಿಕ್ಷಣ ಇಲ್ಲದಂಥ ಸರಳ ವ್ಯಕ್ತಿಗಳನ್ನು ತಮ್ಮ ಶಿಷ್ಯರನ್ನಾಗಿ ಆಯ್ಕೆ ಮಾಡಿದರು, ತರಬೇತಿ ನೀಡಿದರು, ಆಮೇಲೆ ಅವರನ್ನು ಕಳುಹಿಸಿದರು. ಈ ದೊಡ್ಡ ಪುಣ್ಯದ ಕೆಲಸಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಕೆಲಸ ಇನ್ನೂ ಕೂಡ ವೇಗದಲ್ಲಿ ನಡೆಯುತ್ತಾ ಹೋಗಲಿ. ಪ್ರಪಂಚದಲ್ಲಿನ ಇನ್ನಷ್ಟು ಜನರು ಈ ಪುಣ್ಯ ಕೆಲಸದ ಫಲಾನುಭವಿಗಳಾಗಲಿ ಅಂತ ನಾವು ಬಯಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಆಶೀರ್ವಾದಗಳು ಆರೋಗ್ಯದವು, ಆಶೀರ್ವಾದಗಳು
ಸಮಾಧಾನದ ಆಶೀರ್ವಾದಗಳು, ಅವರ ಕಷ್ಟದಿಂದ ಹೊರಬರಲು ಬೇಕಾಗಿರುವಂಥ ಶಕ್ತಿಯ ಆಶೀರ್ವಾದ. ಸ್ವಾಮಿ ಯೇಸುವೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಅಮೂಲ್ಯವಾದಂಥ ಗುಣಪಡಿಸುವಂಥ ಶಕ್ತಿಯನ್ನು ಅವರಿಗೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್.